Thinking provides knowledge. Knowledge makes you great. A cool good evening, namaste, and a warm welcome to one and all present over here. I heartily welcome our dear esteemed guest, President Reverend Father Elias D'Souza, correspondent of our school. Chief guest, Mr. Felix D'Souza, President, Catholic Sabha, St. Joseph Vaz, Deanery. Reverend Father J.B. Saldana, Mrs. Rita Sibyl D'Souza, Vice President, SDMC. Reverend Father Melvin D'Souza, Mr. Abu Bakr Siddiq, PTA Secretary, Mr. Babu Pila, Honorary Member, Mr. Devasya. They are being received with the music of band and marching towards the venue. Let us all rise and joyfully welcome them. ಕಟ್ಟಡದ ಉದ್ಘಾಟನೆಗೆ ಅತಿಥಿಗಳಾಗಿ ಆಗಮಿಸಿದ ವಂದನೀಯ ಗುರುಗಳಾದ ಜಾನ್ ಬ್ಯಾಪ್ಟಿಸ್ಟ್ ಸಲ್ಡಾನಾ, ಸಂತ ಸೆಬಾಸ್ಟಿಯನ್ ಚರ್ಚ್ನ ಮುಖ್ಯ ಗುರುಗಳು ಮತ್ತು ವಲಯದ ಧರ್ಮಗುರುಗಳು, ನಮ್ಮ ಶಾಲೆಯ ಸಂಚಾಲಕರು ವಂದನೀಯ ಗುರುಗಳಾದ ಫಾದರ್ ಎಲಯಾಸ್ ಡಿಸೋಜಾ, ಶ್ರೀಯುತ ಫೆಲಿಕ್ಸ್ ಡಿಸೋಜಾ, SDMC ಸದಸ್ಯರಾದ ಶ್ರೀಮತಿ ರೀಟಾ ಸಿಬಿಲ್ ಡಿಸೋಜಾ, ಶಿಕ್ಷಕ ರಕ್ಷಕ ಸಂಘದ ಕಾರ್ಯದರ್ಶಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಸಿಸ್ಟರ್ ಅನ್ನಿ ಕ್ರಾಸ್ತ, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ವಿಕ್ಟೋರಿಯಾ, ಇವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹೊಸ ಕಟ್ಟಡದ ಉದ್ಘಾಟನೆಗೆ ಆಶೀರ್ವಚನ ನೀಡಲು ಆಗಮಿಸಿದಂಥ ಫಾದರ್ JB ಸಲ್ಡಾನಾ ಇವರನ್ನು ನಮ್ಮ ಶಾಲಾ ಸಂಚಾಲಕರಾದ ಫಾದರ್ ಎಲಯಾಸ್ ಡಿಸೋಜಾ ಇವರು ಹೂಗುಚ್ಛೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ವೆಲ್ಕಮ್ ಡಿಯರ್ ಫಾದರ್. 2000 ಇಸವಿಯಲ್ಲಿ ನಿತ್ಯಾದರ್ ಎಂಬುವ ಶಾಲೆ ನಿತ್ಯಾದರ್ ನಗರದಲ್ಲಿ ಚಿಕ್ಕ ಮಟ್ಟದಲ್ಲಿ ಆರಂಭಗೊಂಡಿತು. ಪ್ರತಿ ವರ್ಷ ಒಂದು ಮಗುವಿನ ಬೆಳವಣಿಗೆ ಹೇಗೆ ಆಗುತ್ತದೋ ಹಾಗೆಯೇ ಬೆಳೆಯುತ್ತಾ ದೊಡ್ಡ ಮಟ್ಟಕ್ಕೆ ತಲುಪಿದೆ. ನಿತ್ಯ ಸಹಾಯ ಮಾತೆಯನ್ನು ನೆನೆದು ಈ ಶಾಲೆಗೆ ನಿತ್ಯಾದರ್ ಎಂಬುವ ನಾಮಕರಣವನ್ನು ಮಾಡಲಾಯಿತು. ಮಾತೆಯ ಕೃಪೆ ಶಾಲೆಯೊಂದಿಗೆ ಇದ್ದುದರಿಂದ ಶಾಲೆ ಅಭಿವೃದ್ಧಿ ಪಥದೆಡೆಗೆ ಸಾಗುವುದಕ್ಕೆ ಸಾಧ್ಯ. ಮತ್ತೊಂದು ಕಟ್ಟಡ ನಿರ್ಮಾಣಗೊಂಡಿರುವುದು ನಮಗೆಲ್ಲ ಹರ್ಷದ. ಈಗ ನಮ್ಮ ಮಕ್ಕಳು ಪ್ರಾರ್ಥನಾ ಗೀತೆಯನ್ನು ಹಾಡಲಿರುವರು. Namo
ನಮೋ ನಮೋ ಕರುಣಾಕರ ನಮೋ ನಮೋ ಸರ್ವೇಶ್ವರ ನಮೋ ನಮೋ ದಯ ಸಾಗರ ನಮೋ ನಮೋ ಪರಮೇಶ್ವರ ನಮೋ ನಮೋ ಕರುಣಾಕರ ನಮೋ ನಮೋ ಸರ್ವೇಶ್ವರ ನಮೋ ನಮೋ ದಯ ಸಾಗರ ನಮೋ ನಮೋ ದಯ ಸಾಗರ ನಮೋ ನಮೋ ದಯ ಸಾಗರ. ಆಗಮಿಸಿದ ಅತಿಥಿ ಗಣ್ಯರೆಲ್ಲರೂ ಹೊಸ ಕಟ್ಟಡದ ಉದ್ಘಾಟನಾ ಸ್ಥಳಕ್ಕೆ ತೆರಳಬೇಕಾಗಿ ವಿನಂತಿಸುತ್ತೇನೆ. ಈ ಹಂತಕ್ಕೆ ತಲುಪಿದ್ದು ಪ್ರಾರ್ಥನೆಯ ಮೂಲಕ ನಮ್ಮ ಜೀವನದಲ್ಲಿ ಅದನ್ನು ಮುಗಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ಇಂದಿನ ಪ್ರಾರ್ಥನಾ ಮುಗಿದು ನಮ್ಮ ಮಧ್ಯದಲ್ಲಿರುವ ಮಧ್ಯಮಗಳಾದ ಫಾದರ್ ಜೇಮ್ಸ್ ಸಾಯಿನಾಥರವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಈ ಶಾಲೆಗೂ ಇದರ ಆಶ್ರಯದಲ್ಲಿರುವ ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರ ಶಾಂತಿ, ಪ್ರೀತಿ, ಪವಿತ್ರಾತ್ಮರ ಜ್ಞಾನ ಮತ್ತು ವಿವೇಕ ಲಭಿಸಲಿ. ಆಮೇನ್. ಪ್ರಿಯ ಸಹೋದರರೇ, ಸಹೋದರಿಯರೇ, ಪ್ರಭು ಯೇಸು ಚಿಕ್ಕ ಮಕ್ಕಳನ್ನು ಆದರಿಸಿ ಪ್ರೀತಿಸಿದರು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯಬೇಡಿ, ಸ್ವರ್ಗ ಸಾಮ್ರಾಜ್ಯವು ಇಂಥವರದೇ ಎಂದರು. ಈ ಶಾಲೆಯಲ್ಲಿ ಕಲಿಯಲು ಬರುವ ಪ್ರತಿಯೊಬ್ಬ ಮಗುವಿಗೂ ಪ್ರಭು ಕ್ರಿಸ್ತರ ಅನುಗ್ರಹ, ಪವಿತ್ರಾತ್ಮರ ಪ್ರೇರಣಾ ಶಕ್ತಿ ಲಭಿಸಲಿ. ಮಕ್ಕಳು ಮುಕ್ತ ಹಾಗೂ ಪ್ರೀತಿಯ ವಾತಾವರಣದಲ್ಲಿ ಕಲಿಯಲು ಬೇಕಾದ ಪರಿಸರವನ್ನು ಈ ಶಾಲೆ ನೀಡಲಿ. ಇಲ್ಲಿನ ಎಲ್ಲ ಬೋಧಕ ವರ್ಗದವರು ಈ ಮಕ್ಕಳಿಗೆ ಶ್ರಮಿಸುವಂತೆ ದೇವರು ಅವರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಈ ಮಕ್ಕಳಿಗೆ ಕಲಿಸಬೇಕಾದ ದೈವಜ್ಞಾನ, ದೈವಾಜ್ಞೆಗಳ ಬಗ್ಗೆ ನಮ್ಮ ಕರ್ತವ್ಯವನ್ನು ನೆನಪಿಸಿಕೊಳ್ಳಲು ಪವಿತ್ರ ಗ್ರಂಥದಿಂದ ಒಂದು ವಾಚನವನ್ನು ಈಗ ಆಲಿಸೋಣ. ಬೈಬಲ್ನಲ್ಲಿ ಧರ್ಮೋಪದೇಶ ಕಾಂಡವಿದೆ. ಧರ್ಮೋಪದೇಶ ಕಾಂಡದಿಂದ ವಾಚನ. ದೇವರು ಹೀಗೆನ್ನುತ್ತಾರೆ, ಇಸ್ರಾಯೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿನ್ನ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟು ಮಾಡು. ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ಬಗ್ಗೆ ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ನಿನ್ನ ಮನೆ ಬಾಗಿಲಿನ ಮೇಲೂ ಪಟ್ಟಿಯನ್ನು ಕಟ್ಟಿ ತಲೆಬಾಗಿಲ ಮೇಲೂ ಅವುಗಳನ್ನು ಬರೆ. ದೇವರ ವಾಕ್ಯವಿದು. ಪ್ರಭು ಕ್ರಿಸ್ತರೇ, ನೀವು ಮಗುವಾಗಿದ್ದಾಗ ಜ್ಞಾನಿಗಳು ಮತ್ತು ಪಂಡಿತರ ಜೊತೆ ಚರ್ಚಿಸುವಂಥ ಪ್ರೇರಣೆಯನ್ನು ಪವಿತ್ರಾತ್ಮರಿಂದ ಪಡೆದಿರಿ. ಇಂದು ಅದೇ ಪವಿತ್ರಾತ್ಮನನ್ನು ಕಳುಹಿಸಿ ವಿದ್ಯಾರ್ಥಿಗಳಿಗೆ ಸಾಧನವಾಗಿರುವ ಈ ಶಾಲೆಯನ್ನು ಆಶೀರ್ವದಿಸಿರಿ.
ನಿಮ್ಮ ಪ್ರೀತಿಯಾದರೂ ಇಲ್ಲಿ ನೆಲೆಸಿ ಇದು ನಿಮ್ಮ ಜ್ಞಾನದ ಮಂದಿರವಾಗಲಿ. ನಿಮ್ಮ ದೂತರು ಈ ಜ್ಞಾನ ಮಂದಿರಕ್ಕೆ ಕಾವಲಿದ್ದು ಎಲ್ಲ ದುಷ್ಟ ಶಕ್ತಿಗಳನ್ನು ಇಲ್ಲಿಂದ ತೊಲಗಿಸಲಿ. ತಮ್ಮ ತನುಮನಗಳನ್ನು ದಾರಿ ಎರೆಯುವ ಇಲ್ಲಿನ ಅಧ್ಯಾಪಕ ವರ್ಗದವರನ್ನು ಆಶೀರ್ವದಿಸಿರಿ. ಅವರು ಈ ಶಾಲೆಯ ಪ್ರೇರಕ ಶಕ್ತಿಯಾಗಲಿ. ಈ ಶಾಲೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿರಿ. ಇವರು ತಮ್ಮ ಪಾಠ ಪ್ರವಚನಗಳನ್ನು ಹೆಚ್ಚು ಶ್ರದ್ಧೆಯಿಂದ ಗ್ರಹಿಸುವಂತೆಯೂ ಸಮಚಿತ್ರ ಹಾಗೂ ಏಕಾಗ್ರತೆಯಿಂದ ಕಲಿತು ಸನ್ಮಾರ್ಗದಲ್ಲಿ ನಡೆಯುತ್ತಾ ಸದ್ಗುಣ ಸಂಪನ್ನರಾಗಿ ಬಾಳುವಂತೆ ಅನುಗ್ರಹಿಸಿರಿ. ಇದ ದೇವರೊಂದಿಗೆ ಪವಿತ್ರಾತ್ಮರೊಂದಿಗೆ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ನೀವು ನಮಗೆ ನೀಡುವ ಎಲ್ಲ ಆಶೀರ್ವಾದಗಳಿಗೋಸ್ಕರ ನಾವು ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇಲ್ಲಿಗೆ ಬರುವ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಿರಿ. ಜ್ಞಾನದ ದೇಗುಲದಲ್ಲಿ ಅವರು ಸತ್ಯ ದಾರಿಯಲ್ಲಿ ಮುನ್ನಡೆಯಲು ಬೇಕಾದ ಎಲ್ಲ ಆಶೀರ್ವಾದಗಳನ್ನು ನೀವು ಈ ಮಕ್ಕಳಿಗೆ ಅನುಗ್ರಹಿಸಿರಿ. ವಿಶೇಷವಾಗಿ ಈ ಮಕ್ಕಳ ಕುಟುಂಬದ ಪೋಷಕರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ನಿನ್ನ ಆಶೀರ್ವಾದ ದೊರೆಯಲಿ. ಇಲ್ಲಿನ ಆಡಳಿತ ಮಂಡಳಿಯ ಮೇಲೆಯೂ, ಇಲ್ಲಿಯ ಅಧ್ಯಾಪಕ ವೃಂದದ ಮೇಲೂ, ಇಲ್ಲಿಯ ಪೋಷಕರ ಮೇಲೂ ನಿನ್ನ ಆಶೀರ್ವಾದವಿರಲಿ. ಸತ್ಯದ ದಾರಿಯಲ್ಲಿ ಮುನ್ನಡೆಯಲು ನಿನ್ನ ಕೃಪಾಶೀರ್ವಾದಗಳನ್ನು ನಮಗೆ ನೀನು ಅನುಗ್ರಹಿಸು. ಕರ್ತರಾದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ನಿತ್ಯ ಸಹಾಯವಾಗಿ ಪ್ರಭು ಕ್ರಿಸ್ತರ ನಲ್ಮೆಯದಾತೆ ನಿಮ್ಮ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯದಾತೆ ನಿಮ್ಮ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಈಗ ನಾವು ಮುಂದೆ ನಮ್ಮ ವೇದಿಕೆ ಹತ್ರ ಹೋಗೋಣ. ನಮ್ಮ ಹೊಸ ಕಟ್ಟಡವನ್ನು ಕಟ್ಟಿದಂಥ ಕಾಂಟ್ರಾಕ್ಟರ್ ಆದ ಎಡ್ವರ್ಡ್ ಡಿಸೋಜ ಇವರಿಗೆ ಫಾದರ್ JB ಸಲ್ಡಾನ ಇವರು ಹೂಗುಚ್ಚೆ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೆ. ವಂದನೆಗಳು ಫಾದರ್. ಈ ಉದ್ಘಾಟನೆಗೆ ಬಂದಂತಹ ರೆವರೆಂಡ್ ಫಾದರ್ JB ಸಲ್ಡಾನ ಇವರು ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೂ ವಂದನೆಯನ್ನು ಸಲ್ಲಿಸುತ್ತೇವೆ. Established in the year 2000, Nityada School has a long tradition of excellence by providing education to all the students. Our students are also offered possibility of discovering and developing their talents in and through co-curricular activities.
I request our dear headmistress, Sister Annie Krasta, to present a brief agenda of our Annual school. report for the years 2019 to 2020. Distinguished personalities on the days. President of today's function, Reverend Father Elias D'Souza, correspondent of Nityadar English Medium School. Chief guest, Mr. Felix D'Souza, President of Catholic Sabha, St. Joseph Vaz Deanery. Reverend Father Melvin D'Souza, Parish Priest, Badyar. Mrs. Rita Sybil D'Souza, Vice President of Parish Pastoral Parishad, Nityadar Church, and member of SDMC. Mrs. Victoria, Primary Headmistress. Mr. Abu Bakr Siddiq, PTA Secretary. The honorary members of PTA, Mr. Babu Pilar, Mr. Devasya, Mr. Sudhakar. PTA members, SPL, Master Vaishak. Reverend fathers, sisters, parents, well-wishers, benefactors, staff, and students. A pleasant evening to one and all. Permit me to begin with a warm welcome to all on behalf of our correspondent, school management, staff, and students. It gives me great joy and pleasure to place before you the annual report of Nityadar English Medium School for the year 2019 to 2020. We have been eagerly waiting for this day to share with you the summary of an eventful academic year of activities and achievements. Yes, this year too our school witnessed a steady growth and development in all spheres. Strength of the school. The academic year was officially inaugurated by our correspondent, Reverend Father Elias D'Souza, on 28th May. Our school, like a mother, received in its embrace the tender newborn ones, raising the strength to 805 students on rolls from nursery to 10th standard. They are under the efficient guidance of 19 teaching staff, assisted by 5 non-teaching staff members. Academic achievements. Parent-teacher meeting was held, enabling the parents better follow-up of the studies in the school and for an effective guidance at home with no undue pressure on students. We have assumed a new system of progress report, which is called CCE. Accordingly, students have just a few exams and the results are given instantaneously. Points are accorded to every right answer. The lessons proved to be much more interesting because of the group studies, guided project work. We take this opportunity in telling you that we have already prepared 10 batches of students for SSLC State Board examinations. Miss Diana Wilma stood first, securing 97%. Our 10th standard students proved their brilliance also by obtaining cent% result in moral science and catechism public examinations conducted by the Diocesan Catechetical Center, Mangala Jyoti. Celebrations and events. Various celebrations were held during the year, gave color and vitality to the life of the school. On 26th March, foundation stone was laid for nursery school building.
On this occasion, it was inaugurated by Very Reverend Father John Baptist Saldana. The Scouts and Guides, along with the 10th standard students, had visited St. Anthony's Ashram. Correspondence' birthday was celebrated on 31st May. World Environment Day was celebrated in the school on 6th June. On 14th June, one-day seminar on catechism and moral science was held for the students of 7th and 10th standard. It was conducted by Reverend Father Rupesh Martha and Reverend Father Cyril Lobo. International Yoga Day was observed on 21st June. Patrons Feast on 27th June. Vanamahotsava was celebrated on 6th July. Independence Day was celebrated on 15th August. Teachers' Day was celebrated on 4th September. Cluster level Pratibha Karanji was held in our school, and from 13 schools students participated. Gandhi Jayanti was celebrated on 2nd October. We celebrated that day meaningfully with a special prayer service upholding the values inherent in different religious beliefs. On 14th November, the Children's Day was celebrated with a colorful performance put up by the teachers. Scouts and Guides students participated in Kesaru Gadde sports. Karnataka Rajyotsava was celebrated on November 1st. On 26th November, Constitution Day was celebrated by conducting quiz and drawing competitions, thus making the students aware of the rights and duties of every citizen. School Parliament and Investiture Ceremony. The investiture ceremony is a platform to bring out the leadership skills and activities of our students and is the most solemn ceremony in the schedule of school events. The investiture ceremony for the year 2019-20 was held on 8th June. It was initiated with the prayer service followed by lighting the lamp. Our newly elected students were assigned various duties. The oath-taking ceremony was administered. The elected leaders are SPL Master Vaishak, ASPL Ms. Jocelyn Fernandez. They are assisted by various house captains and leaders. Extracurricular activities. Various extracurricular activities conducted during this year, sustaining the fact that education does not consist only in academic achievements, but the overall development of each student. Hence, the school, under the efficient guidance of teachers, provides ample opportunity to discover and develop the hidden talents of each and every student. To this end, we have coaching classes in band, karate, Bharatanatyam, Western dance, Scouts and Guides, Cubs and Bulbuls. District level exam conducted to the Bharat Scouts and Guides students, and our students passed in Tritiya Sopana
and they have been qualified for the state level Rajya Puraskar. A special thanks to all these coaching staff. I take pride to inform you about skillful performance of our students who participated in various competitions conducted by the Department of Education. Pratibha Karanji. At cluster level, our students bagged 80 prizes. At taluk level, 6 prizes. And at district level, Miss Rashmita from 7th standard, 1 prize for Tamil recitation, which was held in Bala Vikasa Kendra, Mani. Karate competition was conducted by the Department of Education and our students won prizes. Sports and games. Our school participated in various sports meet organized by the Department of Education at various levels. Games in which our students participated were volleyball, throwball, athletics. Master Sheikh Rahil from 10th standard won 2nd prize at a taluk level in 100-meter race and 3rd place in district level. Annual sports meet was conducted on 21st November. Ladies and gentlemen, these are some of the highlights in our activities that must interest you. As usual, most of the good work done in silence, away from the public gaze or interest. As I close this report, I must express my gratitude to God that we have been able to achieve whatever we could. I pay my homage to Him. Let me conclude by thanking all the dignitaries. I will be failing in my duty if I do not remember our own staff. They have played a significant role as teachers. For their dedication and cooperation, I sincerely remain grateful. Our students deserve a word of appreciation for their active participation in all the activities of the school and for their invaluable labor in presenting them to be a pleasant and entertaining evening. Let me also thank you, ladies and gentlemen, for your encouraging presence and for your appreciation of this institution. May the providence of Almighty God that has guided us in the past continue to shower His blessings on us now and the years to come. May Our Lady of Perpetual Succor, our patron, bless us all. Your presence makes us very happy. It's time to welcome our esteemed dignitaries to the dais. I request our dear headmistress, Sister Annie Krasta, and primary headmistress, Mrs. Victoria, to escort President, Reverend Father Elias D'Souza, correspondent of our school, Chief Guest, Mr. Felix D'Souza, President Catholic Sabha, St. Joseph Fast Deanery, Mrs. Rita Sibel D'Souza, Vice President SDMC, Reverend Father Melvin D'Souza, Mr. Abubakar Siddiq, PTA Secretary, Mr. Babu Pilar, Honorary Member, Mr. Devasya, School People Leader, Master Vaishak, and all the guests of honor to the dais. Let's all join together in giving them the most cordial welcome with thunderous applause. Here's an appreciated welcome to you all. Say moment of cheer to the gathering.
May I call upon dear teacher Victoria to welcome the gathering of today's fest. To you all, one and all, on behalf of the management, correspondent, headmistress, staff and student of Nityadar English Medium School, I am here to extend a warm welcome to the annual day celebration of the year 2019-20. Leadership is not a position or a title. It is an action and example. I am very delighted to welcome the President of the celebration, Reverend Father Elias D'Souza, correspondent of Nityadar English Medium School. A very warm welcome to you, dear Father. I request Ms. Yashoda to present the floral welcome to Father. The fragrance of flowers spreads only in the directions of the wind, but the goodness of a person spreads in all directions. We are very pleased to welcome our chief guest, Mr. Felix D'Souza, President of Catholic Sabha, St. Joseph World's Deanery. I would like to introduce him to you all. Mr. Felix D'Souza is a trained Scouts and Guides Master in the Himalaya Wood Badge, and he is training the teachers in this field. He has written many plays in Konkani, Kannada, Tulu. He has been teaching for 35 years. We are very proud to have you here for our annual day celebration. A very warm welcome, dear sir. I request Mr. Jata to welcome sir with a bouquet. I welcome Father Melvin, Parish Priest of Badyan. A very warm welcome, dear Father. I request Mrs. Reshma to welcome Father with a bouquet. We are very glad to welcome Mrs. Rita Siddle, Vice President of School Development and Management Committee. Hearty welcome to you, dear ma'am. I request Mrs. Reena to welcome ma'am with a bouquet. I would like to take this opportunity to welcome our dear headmistress, Sister Annie Krasta, who is a great motivation and inspiration to us, all of us. I request Ms. Warm welcome to our PTA Secretary, Mr. Abubakar Siddiq, who is a great support for us. I request have with us PTA member, Mr. Devasya. A very warm welcome to you, dear sir. I request Ms. Flossie to welcome Master Vaishak. I request Master Vanvit to welcome him with flowers. To welcome you, dear parents and well-wishers who have gathered here to make this day a successful one. A very warm welcome to you all. Special words of welcome to the members. Welcome to you all teachers. I take this opportunity to welcome our Twinkling Stars students of this great institution. A lovable welcome to you, dear students. I also welcome each and everyone who is helping us to make this evening a very beautiful one and successful one. Once again, a very warm welcome to you all. I would also like to welcome our dear teacher Victoria. I request teacher Rihanna to welcome her. Light is a universal symbol of truth, knowledge and understanding. It acts as a guide, keeping us from stumbling in the dark. As a symbol of presence of the beloved guest, I request all the dignitaries to light the lamp.
D'Souza among us. Sir, I request you to share a few words. ಎಲ್ಲರಿಗೂ ಈ ಶುಭ ಸಂಜೆಯ ಶುಭ ನಮನಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಈ ಶಾಲೆಯ ಸಂಚಾಲಕರಾದಂತಹ ಪೂಜ್ಯ ವಂದನೀಯ ಫಾದರ್ ಅಲೈಸ್ ಡಿಸೋಜರ್ ಅವರೇ, ಫಾದರ್ ಮೆಲ್ವಿನ್ ಅವರೇ, ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಅನ್ನಿ ಕ್ರಾಸ್ತಾ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅದೇ ರೀತಿ ಈ ವೇದಿಕೆ ಮುಂದೆ ಇರುವಂತಹ ಎಲ್ಲ ಈ ಶಾಲೆಯ ವಿದ್ಯಾಭಿಮಾನಿಗಳೇ, ಎಲ್ಲರಿಗೂ ನನ್ನ ಪ್ರಣಾಮಗಳು. ಮೊತ್ತ ಮೊದಲನೇದಾಗಿ ನಾನು ಈ ಶಾಲೆಯ ಸಂಚಾಲಕರಿಗೆ, ಶಿಕ್ಷಕ ವೃಂದದವರಿಗೆ ಹಾಗೂ ಈ ಶಾಲೆಯ ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲರಿಗೂ ಈ ಶಾಲೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಇಂತಹ ಒಂದು ಒಳ್ಳೆಯ ಮಕ್ಕಳ ಪ್ರತಿಭೆಗಳಿಗೆ ಪುರಸ್ಕಾರ ನೀಡುವಂತಹ ಈ ಶಾಲೆಯ ಹಬ್ಬ ಆಚರಿಸುವ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಎಲ್ಲರಿಗೆ ಗೊತ್ತಿರುವಂತೆ ನಮ್ಮ ಶಾಲೆಗಳಲ್ಲಿ ಪಠ್ಯ ಹಾಗೂ ಸಹಪಠ್ಯ ವಿಷಯಗಳು ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ಮಕ್ಕಳಿಗೆ ನಾವು ಕೇವಲ ಪಠ್ಯ ವಸ್ತುವನ್ನು ಮಾತ್ರ ನೀಡಿದರೆ ಸಾಲದು, ಅವರಿಗೆ ಸಹಪಠ್ಯಗಳು ಕೂಡ ಅಗತ್ಯ ಇದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಅವರಿಗೆ ಸಹಪಠ್ಯ ಚಟುವಟಿಕೆಗಳ ಮೂಲಕ ಅವರನ್ನು ಮುಂದಿನ ಜೀವನಕ್ಕೆ ಸಿದ್ಧಗೊಳಿಸುವುದು, ಅವರನ್ನು ಪಳಗಿಸುವುದು ಬಹಳ ಅಗತ್ಯವಾಗಿದೆ. ಇಂದಿನ ಮಕ್ಕಳಲ್ಲಿ ಕೆಲವು ಮಕ್ಕಳು ಕಲಿಯುವುದರಲ್ಲಿ ಬಹಳ ಹುಷಾರಿದ್ದಾರೆ, ಆದರೆ ಮುಂದಿನ ಜೀವನದಲ್ಲಿ ಆ ಜೀವಿಸುವ ಕಲೆಯನ್ನು ಅವರು ಅರಗಿಸಿಕೊಳ್ಳುವುದಿಲ್ಲ. ನಮ್ಮ ಮಕ್ಕಳು ಕಲಿಯುವುದರಲ್ಲಿ ವಿಜ್ಞಾನದಲ್ಲಿ 99% ಗಳಿಸುವ ಮಕ್ಕಳು ಇರ್ತಾರೆ, ಆದರೆ ಕೆಲವೊಮ್ಮೆ ಮನೆಯಲ್ಲಿ ಫ್ಯೂಸ್ ಹೋದಾಗ ಫ್ಯೂಸ್ ಹಾಕಲಿಕ್ಕೆ ಗೊತ್ತಿರುವುದಿಲ್ಲ. ಕೇವಲ ಪಠ್ಯವಸ್ತು ಮಾತ್ರವನ್ನು ಕಲಿತರೆ ಈಜುಬಾರದ ಪಂಡಿತರಂತೆ ಆಗ್ತಾರೆ. ಈ ಕತೆ ನಿಮಗೆ ಗೊತ್ತಿರ್ಬೋದು. ಈಜುಬಾರದ ಪಂಡಿತ ನದಿಯನ್ನು ದಾಟ್ತಿರುವಾಗ ಜಂಬ ಕೊಚ್ಚಿಕೊಳ್ಳದ ಆ ಪಾಂಡಿತ್ಯ, ಆ ಕಾವ್ಯ, ಈ ಕಾವ್ಯವನ್ನು ಓದಿದ್ದೇನೆ, ಆದರೆ ದೋಣಿ ಮುಳುಗುವಾಗ ಅವನಿಗೆ ಈಜಲಿಕ್ಕೆ ಗೊತ್ತಿರಲಿಲ್ಲ, ಅವನು ಮುಳುಗಿ ಸತ್ತ. ಏನು ಕಲಿಯದ ಅಂಬಿಗ ದಡ ಸೇರಿದ. ಇದೇ ರೀತಿ ಆಗಬಾರ್ದು ನಮ್ಮ ಮಕ್ಕಳು. ಅಂದರೆ ನಾವು ಮಕ್ಕಳಿಗೆ ಪಠ್ಯ ಜೊತೆ ಸಹಪಠ್ಯ ಕಲಿಸುವುದರಿಂದ ಮಕ್ಕಳಲ್ಲಿ ಹೊಂದಿಕೊಳ್ಳುವ ಗುಣ, ಸಹಜೀವನ, ಅದೇ ರೀತಿ ದೇಶ ಪ್ರೇಮ, ಪರೋಪಕಾರ, ಸಮಾಜದಲ್ಲಿ ನಾವು ಮಕ್ಕಳು ಹೇಗೆ ಸಮಾಜದಲ್ಲಿ ಸ್ಪಂದಿಸುವುದು, ಒಳ್ಳೆಯ ನಾಗರಿಕರನ್ನಾಗಿ ಬೆಳೆಸುವುದು ಮುಂತಾದ ಗುಣಗಳನ್ನು ನಾವು ಬೆಳೆಸಲು ಸಹಕಾರ ಆಗ್ತದೆ. ಪರಸ್ಪರ ಸಹಕಾರ ಕೊಡುವುದು, ಇದೆಲ್ಲ ಈ ಸಹಪಠ್ಯ ಚಟುವಟಿಕೆಯಿಂದ ಆಗ್ತದೆ. ಮಕ್ಕಳಿಗೆ ನಾವು ಶಾಲೆಗಳಲ್ಲಿ ಆಟೋಟ ಸ್ಪರ್ಧೆಗಳು ನಡೆಸ್ತೇವೆ. ಅದೇ ರೀತಿ ಇನ್ನಿತರ ಸ್ಪರ್ಧೆಗಳು, ಸಾಹಸಮಯ ಚಟುವಟಿಕೆಗಳು, ಚರ್ಚಾಕೂಟ, ಸ್ಕೌಟ್ಸ್ ಗೈಡ್ಸ್, NCC, ಇದೆಲ್ಲ ಚಟುವಟಿಕೆಗಳಿಂದ ಮಕ್ಕಳು ತಮ್ಮನ್ನೇ ತಾವು ಪಳಗಿಸಿಕೊಳ್ತಾರೆ. ಮುಂದೆ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಎದುರಿಸಲು, ಉತ್ತಮ ನಾಗರಿಕ ಜೀವನವನ್ನು ನಡೆಸಲು ಅವರನ್ನು ಅವರೇ ಪಳಗಿಸಿಕೊಳ್ಳುತ್ತಾರೆ. ನಾವು ನೋಡಬಹುದು, ಕೆಲವರು ಜೀವನದಲ್ಲಿ ಕಷ್ಟ ಬಂದಾಗ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡುವುದಿದೆ. ಇದಕ್ಕೆ ಕಾರಣ ಏನೆಂದರೆ ಅವರಿಗೆ ಕಷ್ಟಪಟ್ಟು ಗೊತ್ತಿಲ್ಲ. ಕಷ್ಟವನ್ನು ಸಹಿಸುವಂತಹ ತರಬೇತಿ ಚಿಕ್ಕ ಮಕ್ಕಳಿಂದ ಇರುವಾಗಲೇ ಅವರಿಗೆ ಸಿಕ್ಕಿರುವುದಿಲ್ಲ. ಅದರಿಂದ ಅವರು ಹಾಗಾಗ್ತಾರೆ. ಆದ್ದರಿಂದ ನಮ್ಮ ಮಕ್ಕಳು ಚಿಕ್ಕದಿರುವಾಗಲೇ ಕಷ್ಟಪಡಬೇಕು. ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವಂತಹ ಗುಣವನ್ನು ಅವರು ಬೆಳೆಸಿಕೊಳ್ಳಬೇಕು. ಸಮಾಜದಲ್ಲಿ ಪರಸ್ಪರ ಸಹಕಾರ, ಹೊಂದಾಣಿಕೆ ಮುಂತಾದ ಗುಣಗಳನ್ನು ಬೆಳೆಸಿಕೊಳ್ಳಬೇಕಲ್ಲದೆ ಮುಂದಿನ ಜೀವನದಲ್ಲಿ ಒಂದು ಉತ್ತಮ ಜೀವನ ನಡೆಸುವಂತಹ ಜೀವನ ಕಲೆಯನ್ನು ಅವರು ಅರಗಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಉತ್ತಮ ಚಟುವಟಿಕೆಗಳು ಇದ್ದಾವೆ. ಫಾದರ್ ಹೇಳಿದ್ರು, ಪ್ರತಿ ವರ್ಷ ಈ ಶಾಲೆಯಲ್ಲಿ ನಾವು ಸ್ಕೂಲ್ ಡೇ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಈಗಾಗಲೇ
ಶಾಲೆಯ ವರದಿಯಲ್ಲಿ ನೋಡಿದೆವು. ಅನೇಕ ಚಟುವಟಿಕೆಗಳು ಮಕ್ಕಳಿಗೆ ವಿವಿಧ ವಿಷಯಗಳಲ್ಲಿ ತರಬೇತಿಗಳು ನಡೀತವೆ. ಮಕ್ಕಳು ಎಲ್ಲ ಶಾಲೆಗಳಿಗೆ ಪೈಪೋಟಿಯಂತೆ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಯನ್ನು ತೋರಿದ್ದು ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಮುಂದಿನ ನಮ್ಮ ಮಕ್ಕಳ ಜೀವನಕ್ಕೆ ಬಹಳ ಸಹಕಾರಿಯಾಗಿದೆ. ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಣ, ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಎಂಬುದು ನಾನು ಖಂಡಿತವಾಗಿ ಹೇಳಬಲ್ಲೆ. ಏಕೆಂದರೆ ಒಂದು 4 ವರ್ಷದ ಮೊದಲು ನನ್ನ ಮಗಳು ಕೂಡ ಇದೇ ಶಾಲೆಯಲ್ಲಿ ಹೈಸ್ಕೂಲು ಶಿಕ್ಷಣ ಪಡೆದಿದ್ದಳು. 8ನೇಯಿಂದ 10ನೇವರೆಗೆ ಇದೇ ಶಾಲೆಯಲ್ಲಿ ನನ್ನ ಮಗಳು ವಿದ್ಯಾಭ್ಯಾಸ ಕಲಿತಿದ್ದಳು. ಆವಾಗಲೇ ನನಗೆ ಈ ಶಾಲೆಯ ಬಗ್ಗೆ ಒಳ್ಳೆಯ ಅಭಿಮಾನ ಮೂಡಿದೆ. ಒಳ್ಳೆಯ ಚಟುವಟಿಕೆಗಳು ಈ ಶಾಲೆ ನಡೀತವೆ ಎಂಬುದು ನಾನು ತಿಳಿದಿದ್ದೇನೆ. ಆದ್ದರಿಂದ ನಮ್ಮ ಮಕ್ಕಳನ್ನು ನಾವು ಮುಂದೆ ಉತ್ತಮ ಜೀವನದ ಕಲೆಯನ್ನು ರೂಪಿಸಿಕೊಳ್ಳಲಿಕ್ಕೆ ನಾವು ಈಗಲೇ ಅವರನ್ನು ತರಬೇತುಗೊಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಶಾಲೆ ಬಹಳಷ್ಟು ಶ್ರಮ ವಹಿಸ್ತಿದೆ. ಪ್ರತಿಯೊಂದು ಮಗು ಶ್ರೇಷ್ಠ ಎಂಬುದು ನಮಗೆ ತಿಳಿದಿರಬೇಕು. ಸೈಕಲ್ನಲ್ಲಿ ಪೇಪರ್ ಮಾರುತ್ತಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಗೆ ರಾಷ್ಟ್ರಪತಿ ಆದರೂ ಹಾಗೆ ನಮ್ಮ ಮಕ್ಕಳು ಮುಂದೆ ಏನಾಗುತ್ತಾರೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಶ್ರೇಷ್ಠ ವ್ಯಕ್ತಿ ಆಗಬಹುದು. ಈ ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ಆಗಲಿಕ್ಕೂ ಸಾಧ್ಯ ಇದೆ. ಅಂತಹ ನಮ್ಮ ಮಕ್ಕಳನ್ನು ನಾವು ಮುಂದಿನ ಜೀವನಕ್ಕೆ ಉತ್ತಮ ತರಬೇತುಗೊಳಿಸಬೇಕು. ಮುಂದೆ ಉತ್ತಮ ನಾಗರಿಕರಾಗಿ ಬೆಳೆಸಬೇಕು. ಅದಕ್ಕಾಗಿ ನಾವು ಈಗಲೇ ಅವರನ್ನು ತರಬೇತುಗೊಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯವರು ಬಹಳ ಉತ್ತಮ ಕೆಲಸ ಮಾಡ್ತಿದ್ದಾರೆ. ಈ ಶಾಲೆಯ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. To encourage good behavior and inculcate competitive spirit. I feel privileged and honored to announce the achievements of my friends who have made both the school and their parents proud. I request our Honorable Chief Guest, Mr. Felix D'Souza, to crown the achievers with certificates and prizes. I request teacher to announce the prize. 2018-19 Nursery Renville Samson M. First Standard Tanush. Second Standard Larissa D'Souza. Third Standard A Section Fatima Musaima. Third Standard B Section Fatima Nafisa Muniba. Fourth Standard Verena Reva Walder. Thank you, July, sir. our Bulbul students of standard 3rd and 4th have cleared Rajat Pank examination and are qualified for the state level Swarna Pank examination. We congratulate the students and wishing you success in state level exam which will be held next year. I request the students to kindly come forward and receive the prizes. Ankita KV of standard We are 4th. happy to have Reverend Father Melvin D'Souza among us. Sir, Father, I request you to speak a few words. ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದ್ದಾರೆ ನಮ್ಮ ಶಾಲಾ ಸಂಚಾಲಕರು ರೆವರೆಂಡ್ ಫಾದರ್ ಎಲೈಸ್ ಡಿಸೋಜರ್ ಅವರು, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿದ್ದ ಎಲ್ಲ ಅತಿಥಿ ವರಿಯರೇ, ಮುಖ್ಯ ಅತಿಥಿಗಳೇ, ಶಾಲೆಯ ಮುಖ್ಯೋಪಾಧ್ಯಾಯನಿಯರೇ ಹಾಗೂ ಪ್ರಿಯರೇ, ಶಾಲಾ ವಾರ್ಷಿಕೋತ್ಸವ ಒಂದು ಸಂಭ್ರಮ, ಒಂದು ಸಡಗರ, ಒಂದು ಹಬ್ಬ. ಈ ವಾತಾವರಣವನ್ನು ನೀವೆಲ್ಲ ಸವಿಯುತ್ತೀರಿ. ಈ ಸಂಭ್ರಮದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಪ್ರಪ್ರಥಮವಾಗಿ ಈ ಶಾಲೆಯ ಸಂಚಾಲಕರನ್ನು
ಮುಖ್ಯೋಪಾಧ್ಯಾಯರನ್ನು ಹಾಗೂ ಸರ್ವ ಶಿಕ್ಷಕ ವೃಂದವರನ್ನು ನಾನು ಅಭಿನಂದಿಸ್ತೇನೆ. ಯಾಕಂದರೆ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಟೆಡ್ ಸ್ಟಾಫ್ ಅಂಡ್ ಸಂಚಾಲಕರು ಮುಖ್ಯೋಪಾಧ್ಯಾಯರು, ಇದರಿಂದ ನಮ್ಮ ಶಾಲೆಯ ವಿವಿಧ ಆಟೋಟ ಹಾಗೂ ಶಿಕ್ಷಣದ ಗತಿಯಲ್ಲಿ ಪ್ರಗತಿಯನ್ನು ಕಾಣಲು ಹಾಗೂ ಅಭಿವೃದ್ಧಿ ಹೊಂದಲು ಈ ಶಾಲೆ ಸಹಕಾರವಾಗಿದೆ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ಅವರನ್ನು ನಾನು ಅಭಿನಂದಿಸ್ತೇನೆ. ಹಾಗೂ ಇಲ್ಲಿ ಶಾಲೆ ಕಲಿಯುವ ಎಲ್ಲ ಮಕ್ಕಳನ್ನು ನಾನು ಅಭಿನಂದಿಸ್ತೇನೆ. ಏಕೆಂದರೆ ನೀವು ನೋಡಿದ್ರಿ, ಪ್ರತಿಭಾ ಕಾರಂಜಿಯಲ್ಲಿ 70 ಪ್ರೈಸಸ್ ಬಹುಮಾನಗಳನ್ನು ಮಕ್ಕಳು ಪಡೆದಿದ್ದಾರೆ. ಅಂದರೆ ಮಕ್ಕಳ ಪ್ರತಿಭೆ ಅರಳಲು ಈ ದೇಗುಲ, ವಿದ್ಯಾ ದೇಗುಲ ತುಂಬ ಸಹಕಾರಿಯಾಗಿದೆ. ಪ್ರಿಯರೇ, ಈ ಶಾಲೆ ಎಂಬುದು ವಿದ್ಯಾ ದೇಗುಲ. ಈ ದೇಗುಲದಲ್ಲಿ ಧರ್ಮವನ್ನು ಬೋಧಿಸುವುದಿಲ್ಲ, ಜಾತಿ ಮತವನ್ನು ಬೋಧಿಸುವುದಿಲ್ಲ. ಬದಲಾಗಿ ಈ ವಿದ್ಯಾ ದೇಗುಲದಲ್ಲಿ ಮಕ್ಕಳ ವ್ಯಕ್ತಿತ್ವ ಹಾಗೂ ಅವರ ಮುಂದಿನ ಜೀವನವನ್ನು ರೂಪಿಸುವ ಭವ್ಯ ಒಂದು ಕಾರ್ಯಕ್ರಮ ಸಾಕಾರಗೊಳ್ಳುತ್ತಿದೆ. ಅದರಿಂದ ನಮ್ಮೆಲ್ಲ ಮಕ್ಕಳನ್ನು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಕಲಿಸುವಾಗ ಈ ಶಾಲೆಯಲ್ಲಿ ಜಾತಿ ಮತ ಧರ್ಮವೆಂಬುದಿಲ್ಲ, ನಾವೆಲ್ಲರೂ ಒಂದೇ. ನಮ್ಮ ದೇಶದಲ್ಲಿ ವಿವಿಧತೆಯಿಂದ ಕೂಡಿದ ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಬೆಳೆಯಲು ಹಾಗೂ ನಮ್ಮ ಗಾಂಧೀಜಿಯವರ ಸ್ವರಾಜ್ಯದ ಕನಸು ನನಸಾಗಲು ನಾವು ಪಣ ತೊಡಬೇಕಾಗಿದೆ. ಅಬ್ದುಲ್ ಕಲಾಂ ನಮ್ಮ ದಿವಂಗತ ಮಾಜಿ ರಾಷ್ಟ್ರಪತಿಯವರು ಹೇಳಿದ್ದ ಮಾತು ವಿದ್ಯಾಭ್ಯಾಸದ ಅವರು ನೆನೆಯುವಾಗ, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸ್ಟಾರ್, ಬಿ ಲೈಕ್ ಎ ಸನ್, ಬಿ ಲೈಕ್ ಎ ಸನ್. ಅಂದರೆ ನಾವು ಸೂರ್ಯನಂತೆ ಪ್ರಜ್ವಲಿಸಬೇಕಾದ್ರೆ ಆ ಶಾಖವನ್ನು ನಾವು ಪಡೆದು ಸೂರ್ಯನಂತೆ ಆಗಬೇಕು. ಅದು ಆಗುವಾಗ ನಮಗೆ ಕೆಲವು ನೋವಾಗಬಹುದು, ಆದರೆ ಆ ನೋವನ್ನು ಸಹಿಸಲು ಇವತ್ತು ತುಂಬ ಕಷ್ಟಪಡುವ ಮಕ್ಕಳು ಸಹ ನಮ್ಮ ಮುಂದೆ ಇದ್ದಾರೆ. ಇಲ್ಲಿ ಸಂದೇಶ ಕೊಡುವಾಗ ನಮ್ಮ ಅತಿಥಿವರ್ಯರು ಹೇಳಿದರು, ಇವತ್ತಿನ ಈ ಸನ್ನಿವೇಶದಲ್ಲಿ ಮಕ್ಕಳನ್ನು ನಾವು ಬೆಳೆಸುವ ರೀತಿ ಬದಲಾಗಬೇಕು. ಯಾಕಂದರೆ ಮಕ್ಕಳು ಎಲ್ಲ ರೀತಿಯಲ್ಲಿ ಮುಂದೆ ಇದ್ದಾರೆ. ಸ್ವಲ್ಪ ಕಷ್ಟ, ಸ್ವಲ್ಪ ನೋವು, ಸ್ವಲ್ಪ ಏನು ಹೇಳ್ತೇವೆ ನಾವು ಫೇಲಿಯರ್, ಸೋಲು, ಆ ಮಕ್ಕಳನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಅದರಿಂದ ವಿವಿಧ ಚಿಂತನೆ, ಮನೋಭಾವ, ಆತ್ಮಹತ್ಯೆ ಎಂಬ ಅದು ಮನಸ್ಸಿನಲ್ಲಿ ಅಭೇದ ಭಾವ ಬಂದು ವಿವಿಧ ಕೃತ್ಯಕ್ಕೆ ಮಕ್ಕಳು ನಮ್ಮ ಬಲಿಯಾಗ್ತಿದ್ದಾರೆ. ಅದನ್ನು ನಾವು ತಡೆಯಬೇಕಾಗಿದೆ. ಎರಡನೇದಾಗಿ ನಮ್ಮ ಶಿಕ್ಷಣದಲ್ಲಿ ರಾಜಕೀಯ ಬೆರೆಯದಂತೆ ನಾವು ನೋಡಿಕೊಳ್ಳಬೇಕಾಗಿದೆ. ರಾಜಕೀಯ ಬೆರೆತ ಈ ಶಿಕ್ಷಣದಲ್ಲಿ ಖಂಡಿತವಾಗಿ ಪ್ರೀತಿ, ಪ್ರೇಮ, ಮಮತೆ, ಸರ್ವಧರ್ಮ, ಏನು ನಮ್ಮ ಪ್ರೀತಿಯ ಮನೋಭಾವವನ್ನು ಬೆಳೆಸಲು ಖಂಡಿತ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅಲ್ಲಿ ಕಾಂಪಿಟೇಟಿವ್ ಸ್ಪಿರಿಟ್ ಬಂದಾಗ ಮಕ್ಕಳು ಒಬ್ಬರ ಮೇಲೆ ದ್ವೇಷ, ಅಸೂಯೆ ಅಂತ ಭಾವನೆಯನ್ನು ಬೆಳೆಸಲು ಖಂಡಿತವಾಗಿ ಅವರಿಗೆ ಪ್ರೇರಣೆ ಸಿಗ್ಬೋದು. ಆದ್ದರಿಂದ ಈ ವಿದ್ಯೆ ಎಂಬ ದೇಗುಲದಲ್ಲಿ, ಈ ದೇಗುಲಕ್ಕೆ ನಾವು ಮಕ್ಕಳನ್ನು ಕಳಿಸುವಾಗ ಇಲ್ಲಿ ನಮ್ಮ ಮಕ್ಕಳು ಅವರ ಭವಿಷ್ಯ, ಅವರ ವ್ಯಕ್ತಿತ್ವ ರೂಪಿಸುವಂಥ ಕೆಲಸವನ್ನು ನಡೆಯಬೇಕು. ಆವಾಗ ನಾವೆಲ್ಲರೂ ಸಹಕಾರಗೊಳ್ಳಬೇಕು. ಅದು ಆಗಬೇಕಾದ್ರೆ ನೀವೆಲ್ಲರೂ ನಮ್ಮ ಶಿಕ್ಷಕರ ಪರವಾಗಿ ನಿಲ್ಲಬೇಕು. ಅವರ ಒಟ್ಟಿಗೆ ನೀವು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮಕ್ಕಳ ಪ್ರತಿಭೆಯನ್ನು ಹರಳಲು ಸಾಧ್ಯವಾಗ್ತದೆ. ಅಂಥ ಪ್ರತಿಭೆ ಈ ಶಾಲೆಯಲ್ಲಿ ತುಂಬ ಹರಳಲಿ ಹಾಗೂ ಈ ವಿದ್ಯಾ ದೇಗುಲ ನಮ್ಮ ದೇಶದ ಭವ್ಯ ಪ್ರಜೆಗಳನ್ನು ರೂಪಿಸುವಂಥ ಕೇಂದ್ರ ಶಕ್ತಿ ಹಾಗೂ ಆಧಾರ ಸ್ತಂಭವಾಗಲಿ ಎಂದು ಆಶಿಸ್ತಾ ತಮ್ಮೆಲ್ಲರನ್ನು ಮಗದೊಮ್ಮೆ ಅಭಿನಂದಿಸ್ತಾ ಹಾಗೂ ಈ ಶುಭ ಸಂಜೆಯನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. Our dear correspondent, Reverend Father Elias D'Souza, who is always supportive in all our activities. Father, I request you to give a presidential speech. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಗಮಿಸಿದಂಥ ಶ್ರೀಮಾನ್ ಫೆಲಿಕ್ಸ್ ಡಿಸೋಜರ್ ಅವರೇ, ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ನಮ್ಮ ಜೊತೆ ಇದ್ದಾರೆ ಫಾದರ್ ಮೆಲ್ವಿನ್ ಡಿಸೋಜರ್ ಅವರೇ, ನಮ್ಮ ವಿದ್ಯಾರ್ಥಿ
ಶಿಕ್ಷಕ ರಕ್ಷಕರ ಸಂಘದ ಕಾರ್ಯದರ್ಶಿಗಳಾದ ಶ್ರೀಮಾನ್ ಅಬೂಬಕ್ಕರ್ ರವರೇ, ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅನ್ನ ಕ್ರಾಸ್ತಾ ಹಾಗೂ ಶ್ರೀಮತಿ ವಿಕ್ಟೋರಿಯಾ ಡಿಸೋಜಾ, ನಮ್ಮ ಶಾಲಾ ವಿದ್ಯಾರ್ಥಿ SPL ಮಾಸ್ಟರ್ ವೈಶಾಖ್ ಹಾಗೂ ದೇವಸ್ಯರವರೇ, ಹಾಗೂ ನಮ್ಮ ಚರ್ಚಿನ ಪಾಲನಾ ಸಮಿತಿ ಉಪಾಧ್ಯಕ್ಷ ಆಗಿರುವಂಥ ಶ್ರೀಮತಿ ರೀಟಾರವರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಹೆತ್ತವರೇ, ಪೋಷಕರೇ, ಎಲ್ಲ ನಮ್ಮ ಹಿತಚಿಂತಕರೇ, ನಿಮಗೆಲ್ಲರಿಗೂ ಈ ಇಂದಿನ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರುತ್ತೇನೆ. ವಾರ್ಷಿಕೋತ್ಸವದ ಶುಭಾಶಯಗಳು. ಈ ನನ್ನ ಭಾಷಣದ ಪ್ರಾರಂಭದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಮ್ಮ ಮಕ್ಕಳು ಮುಂದೆ ಏನಾಗಬೇಕು ಅಂತ ನೀವು ಬಯಸ್ತೀರಿ? ನಿಮ್ಮ ಮಕ್ಕಳು ಏನಾಗಬೇಕು ಗೊತ್ತಿಲ್ಲ ಅಲ್ಲ? ಸ್ಪಷ್ಟ ಐಡಿಯಾ ಉಂಟಾ ನಿಮ್ಮಲ್ಲಿ? ಇಲ್ಲ. ಕೆಲವರ ಮನಸ್ಸಿನಲ್ಲಿ ಇರಬಹುದು, ನಮ್ಮ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಒಬ್ಬ ಸೈಂಟಿಸ್ಟ್ ವಿಜ್ಞಾನಿ ಆಗಬೇಕು, ಅಥವಾ ಒಬ್ಬ ಪೈಲಟ್ ಆಗಬೇಕು, XYZ ತುಂಬ ಇರ್ಬೋದು ನಮ್ಮ ಮನಸ್ಸಿನಲ್ಲಿ. ನಮಗೆ ಗೊತ್ತಿಲ್ಲ ಏನಾಗ್ತದೆ ನಮ್ಮ ಮಗು ಅಥವಾ ನಮ್ಮ ಮಕ್ಕಳು ಇಬ್ಬರಿದ್ರೆ ಏನಾಗ್ಬೋದು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದು, ನಿಮ್ಮ ಮಕ್ಕಳು ಉತ್ತಮ ನಾಗರಿಕರಾಗಲು ನೀವು ಬಯಸಬೇಕು. ಒಂದು ಒಳ್ಳೆಯ ಮೌಲ್ಯಾಧಾರಿತ ಮಗು ಬೆಳೆಯಬೇಕು, ಮೌಲ್ಯಗಳನ್ನು ಮೈಗೂಡಿಸಿ ಬೆಳೆಯಬೇಕು. ಅದಕ್ಕೆ ಅವರಲ್ಲಿ ಒಂದು ಬೇಕಾದಂಥ ಅದು ಬೆಳೆಸಲು ನೀವು ಏನು ಪ್ರಯತ್ನ ಮಾಡಬೇಕಂದ್ರೆ, ಆ ಮಕ್ಕಳಿಗೆ ನಿಮ್ಮ ಒಳ್ಳೆಯ ಸಂಸ್ಕಾರ ಕಲಿಸಿ, ಅವರಿಗೆ ಮೌಲ್ಯಗಳನ್ನು ಕಲಿಸಿ, ಅವರಿಗೆ ಹಿರಿಯರಿಗೆ ಗೌರವ ಕೊಡಲಿಕ್ಕೆ ಕಲಿಸಿ. ಹೀಗೆ ಮೊದಲನೇದಾಗಿ ನಿಮ್ಮ ಮಕ್ಕಳು ಒಳ್ಳೆಯ ಜವಾಬ್ದಾರಿಯುತ ನಾಗರಿಕರಾಗಲು, ಪ್ರಾಮಾಣಿಕ ಹಾಗೂ ಹಾರ್ಡ್ ವರ್ಕಿಂಗ್ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಸಿನ್ಸಿಯರ್ ಆ್ಯಂಡ್ ಹಾರ್ಡ್ ವರ್ಕಿಂಗ್, ಈ ರೀತಿಯ ನಿಮ್ಮ ಮಕ್ಕಳು ಬೆಳೆಯುವಾಗೆ ಮಾಡಿ, ಅವರು ತನ್ನಷ್ಟಕ್ಕೆ ಏನು ನೀವು ಬಯಸ್ತೀರಿ ಅದು ಆಗ್ತಾರೆ ಖಂಡಿತ. ಯಾಕಂದರೆ ಆಯಾ ಸಂದರ್ಭದಲ್ಲಿ ಅವರು ಕಲಿತು ಅರ್ಥ ಮಾಡಿಕೊಂಡು ನಾನು ಏನಾಗಬೇಕು ಅಂತ ಹೇಳಿ ಅವರವರ ಕೆಪಾಸಿಟಿ ಪ್ರಕಾರ, ಪ್ರತಿಭೆ ಪ್ರಕಾರ, ಇಂಟೆಲಿಜೆನ್ಸ್ ಪ್ರಕಾರ ಅವರು ಅಲ್ಲಿಗೆ ಖಂಡಿತವಾಗಿ ಹೋಗಿ ತಲುಪುತ್ತಾರೆ. ಆದರೆ ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯ, ಮಕ್ಕಳು ಒಳ್ಳೆಯ ಜವಾಬ್ದಾರಿಯುತ ನಾಗರಿಕರಾಗಬೇಕು. ಇದು ನಾವು ಎಲ್ಲರೂ ಮಾಡಬೇಕಾದಂಥ ಕೆಲಸ. ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಅವರಿಗೆ ಶೈಕ್ಷಣಿಕವಾಗಿ ನಾವು ಮೇಲಕ್ಕೆ ತರಬೇಕಾದ್ರೆ 4 ಪಂಗಡಗಳು ಇಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಶಾಲೆಗೆ ಮ್ಯಾನೇಜ್ಮೆಂಟ್ ಅಂತ ಉಂಟು, ಒಳ್ಳೆಯ ಯೋಜನೆಗಳನ್ನು ಶಾಲೆಯನ್ನು ಅಭಿವೃದ್ಧಿ ಮುನ್ನಡೆಸಲು ಬೇಕಾದಂಥ ಒಂದು ಕಮಿಟಿ ಅಂತ ಉಂಟು, ಮ್ಯಾನೇಜ್ಮೆಂಟ್ ಕಮಿಟಿ, ಆಡಳಿತ ಮಂಡಳಿ ಅಂತ. ಎರಡನೇದಾಗಿ ಇಲ್ಲಿ ಶಿಕ್ಷಕರಿದ್ದಾರೆ, ಒಳ್ಳೆಯ ಒಂದು ಟೀಮ್, ಶಿಕ್ಷಕರ ಪಂಗಡ ಈ ಮಕ್ಕಳ ಹಿಂದೆ ಹಗಲಿರುಳು ದುಡಿತದೆ. ಅದೇ ರೀತಿ ನೀವು ಮಕ್ಕಳ ಹೆತ್ತವರಾಗ ಪೋಷಕರಿದ್ದೀರಿ, ದಿವಸದ 24 ತಾಸು ಈ ಮಕ್ಕಳಿಗೋಸ್ಕರ ದುಡಿತಾ ಇದ್ದೀರಿ. ಹಾಗೂ ನಮ್ಮ ಮಕ್ಕಳೇ ಈ ಕೆಲಸ ಆಗಬೇಕು. ನಾವೆಲ್ಲರೂ ಎಷ್ಟು ಕೆಲಸ ಮಾಡಿದರೂ ಮಕ್ಕಳು ಅದನ್ನು ತೆಗೆದುಕೊಳ್ಳದಿದ್ದರೆ ಎಲ್ಲ ಇಟ್ಟಿದಂಥ ಹೋಮ ಥರ ಆಗಿಬಿಡ್ತದೆ. ಅದಕ್ಕೋಸ್ಕರ ಮಕ್ಕಳನ್ನು ನೀವು ಮಾನಸಿಕವಾಗಿ ಸಿದ್ಧತೆ ಮಾಡಬೇಕು, ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವ ಹಾಗೆ ಮಾಡಿ. ಒಂದು ಉದಾಹರಣೆ ಕೊಡೋದಾದರೆ, ನಮ್ಮ PTA ಸೆಕ್ರೆಟರಿ ಅವರು ಮಿಸ್ಟರ್ ಅಬೂಬಕ್ಕರ್ ಸಿದ್ದಿಕ್ ಮಕ್ಕಳಿಗೆ ಒಂದು ಬುದ್ಧಿವಾದ ಬೆಳಿಗ್ಗೆ ಅವರ ಭಾಷಣದಲ್ಲಿ ಹೇಳಿದರು, ಮಕ್ಕಳೇ ನೀವು ಮೊದಲು ಇಷ್ಟಪಡಬೇಕು, ಮತ್ತೆ ಅದನ್ನು ಸಾಧಿಸಲು ಕಷ್ಟಪಡಬೇಕು. ಮೊದಲು ಇಷ್ಟಪಟ್ಟರೆ ಸಾಧಿಸಲು ಸುಲಭ ಆಗ್ತದೆ, ಇಷ್ಟವಿಲ್ಲದ ವಿಷಯವನ್ನು ಸಾಧಿಸಲು ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಮೊದಲು ಇಷ್ಟಪಡಬೇಕು. ಒಂದು ಸಬ್ಜೆಕ್ಟಿನ ಮೇಲೆ ಅವರಿಗೆ ಮನಸ್ಸಿಲ್ಲದಿದ್ದರೆ, ಈಗ ಸೈನ್ಸ್ ಕಲೀಲಿಕ್ಕೆ ಅವರಿಗೆ ಇಷ್ಟ ಇಲ್ಲ, ಕನ್ನಡ ಕಲೀಲಿಕ್ಕೆ ಇಷ್ಟ ಇಲ್ಲ, ಆ ಸಬ್ಜೆಕ್ಟ್ನಲ್ಲಿ ಮಾರ್ಕ್ ಕೂಡ ತೆಗೆಯುವುದಿಲ್ಲ. ಅದಕ್ಕೆ ನಮ್ಮ ಅಬೂಬಕ್ಕರ್ ಸಿದ್ದಿಕರ್ ಅವರು ಹೇಳ್ತಾರೆ, ನಿಮ್ಮ ಶಿಕ್ಷಕರ ಮೇಲೆ ನೀವು ಪ್ರೀತಿ ಇಡಿ, ನಿಮ್ಮ ಗುರುವನ್ನು ನೀವು ಗೌರವದಿಂದ ನೋಡಿ, ಅವರು ಹೇಗೋ ಇರಲಿ
ಆದರೆ ಅವರನ್ನು ಪ್ರೀತಿಸಿ, ಮೊದಲು ಅವರನ್ನು ಇಷ್ಟಪಡಿ ನೀವು. ಅದರ ನಂತರ ಆ ಸಬ್ಜೆಕ್ಟ್ ಇಷ್ಟಪಡಿ. ಅದರ ನಂತರ ಸ್ವಲ್ಪ ಕಷ್ಟಪಟ್ಟರೆ ನಿಮ್ಮ ಈ ಕಷ್ಟ ಎಂಬ ಸಮಸ್ಯೆ ಹೋಗಿಬಿಡ್ತದೆ. ಮೊದಲು ನೀವು ಈ ಸಬ್ಜೆಕ್ಟ್ ವಿಷಯವನ್ನು ಇಷ್ಟಪಡಬೇಕು, ನಂತರ ಸ್ವಲ್ಪ ಕಷ್ಟದಲ್ಲಿ ಅದನ್ನು ಸಾಧಿಸಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ನೀವು ಕಲಿಸಬೇಕಾದಂಥ ವಿಷಯ ಇಷ್ಟೇ. ಪ್ರೀತಿಯ ನಮ್ಮ ವಿದ್ಯಾರ್ಥಿಗಳ ಹೆತ್ತವರ ಪೋಷಕರೇ, ಯಾವುದು ಸ್ವಲ್ಪ ಕಷ್ಟ, ಯಾವಾಗ ಅವರಿಗೆ ಇಷ್ಟ ಇಲ್ಲ, ಅದರ ಮೇಲೆ ಪ್ರೀತಿ ಬರುವ ಹಾಗೆ ಮಾಡಿ. ವಿಶೇಷವಾಗಿ ನಮ್ಮ ಶಿಕ್ಷಕರು ಇಷ್ಟೆಲ್ಲ ಪ್ರೈಸಸ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಿಮ್ಮ ಮಕ್ಕಳು ಇಷ್ಟೆಲ್ಲ ಸರ್ಟಿಫಿಕೇಟ್ಸ್ ಇವತ್ತು ತಕೊಂಡು ಹೋಗ್ತಾ ಇದ್ದಾರೆ ಮನೆಗೆ. ಈಗ ಈ ಸ್ಟೇಜಲ್ಲಿ ಯಾವುದೇ ಎಲ್ಲ ರೀತಿಯ ಡ್ಯಾನ್ಸ್ಗಳನ್ನು ಮಾಡ್ತಾ ಇದ್ದಾರೆ, ನಟನೆ ಡ್ರಾಮಾಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಲಿಸಿದವರು ನಮ್ಮ ಶಿಕ್ಷಕರು. ಅದಕ್ಕೋಸ್ಕರ ಈ ಶಿಕ್ಷಕರ ಮೇಲೆ ನಿಮ್ಮ ಮಕ್ಕಳಿಗೆ ಪ್ರೀತಿ ಇರಲಿ. ಅದಕ್ಕೋಸ್ಕರ ಈ ಮಕ್ಕಳಿಗೆ ಕಲಿಸಿ, ನಿಮ್ಮ ಶಿಕ್ಷಕರನ್ನು ಇಷ್ಟಪಡಿ ನೀವು. ಮತ್ತೆ ನಿಮಗೆ ಎಲ್ಲ ರೀತಿಯಿಂದ ಸುಲಭವಾಗಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಒಂದು ಸಂಬಂಧದಿಂದ ನಾವು ಮುನ್ನಡೆಯಲು ಮಕ್ಕಳು ಹಾಗೂ ಶಿಕ್ಷಕರು, ಹೆತ್ತವರು ಎಲ್ಲರೂ ಒಂದು ರೀತಿಯ ಏನು ಹೇಳ್ತಾರೆ, ಒಂದು ಕುಟುಂಬದ ಥರ ನಾವು ಮಕ್ಕಳನ್ನು ಬೆಳೆಸಲಿಕ್ಕೆ, ಪ್ರೀತಿಯಿಂದ ಬೆಳೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇಷ್ಟು ಹೇಳಿ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮಾನ್ ಫೆಲಿಕ್ಸ್ ಡಿಸೋಜರ್ ಅವರು, ನಮಗೆ ಗೊತ್ತಿರಲಿಲ್ಲ ಅವರು ನಮ್ಮ ಈ ಶಾಲಾ ವಿದ್ಯಾರ್ಥಿಯ ಪೇರೆಂಟ್ ಅಂತ ನಮಗೆ ಗೊತ್ತಿರಲಿಲ್ಲ. ಅವರೇ ಹೇಳಿದ್ದಾರೆ. ಅವರಿಗೆ ಕೂಡ ನಮ್ಮ ಶಾಲೆಯ ಮೇಲೆ ಒಳ್ಳೆಯ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ, ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಿಜವಾಗಿಯೂ ನಮಗೆ ಖುಷಿ ಆಗ್ತದೆ. ಫೆಲಿಕ್ಸ್ ಡಿಸೋಜರ್ ಅವರೇ, ನೀವು ನಮ್ಮೊಂದಿಗೆ ಇದ್ದು ನಿಮ್ಮ ಅಭಿಪ್ರಾಯವನ್ನು ಸಂದೇಶದ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ, ಹಾಗೂ ಎಲ್ಲ ಫಾದರ್ ಮೆಲ್ವಿನ್ ಡಿಸೋಜರ್ ಅವರೇ, ಹೌದು, ಇವತ್ತು ನಾಳೆ ಈ 2 ದಿನದ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಲಿ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಈ ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆ ಪ್ರದರ್ಶನ, ಈ ಸಮಾರಂಭ, ಈ ಹಬ್ಬ, ಶಾಲೆಯ ವಾರ್ಷಿಕೋತ್ಸವ ಅಂದವಾದ ರೀತಿಯಲ್ಲಿ, ಚಂದವಾದ ರೀತಿಯಲ್ಲಿ ನಡೆಯಲಿ. ಇದೆಲ್ಲ ನಿಮ್ಮ ಸಹಕಾರದಿಂದ ಖಂಡಿತವಾಗಿ ಆಗ್ತದೆ, ದೇವರ ಕೃಪೆಯಿಂದ ಖಂಡಿತವಾಗಿ ಆಗ್ತದೆ ಎಂದು ಹೇಳಿ ನಂಬಿಕೆಯಿಂದ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು, ಕೃತಜ್ಞತೆಗಳು. Thank you so much. I request teacher Rihanna to announce the prize list of Bulbul students. Student of standard 3rd and 4th have cleared Rajat Pank examination and are qualified for the state level Swarna Pank examination. We congratulate the students and wishing you success in state level exam which will be held next year. I request the students to kindly come forward and receive the prizes. Ankita KV of standard 4, Chinmay of standard 3rd, Muniba of standard 4th, Sakshi of standard 4th, Anya of standard 4th, Shaza of standard 4th, and Dishita of standard 4th. Thank you, teacher. We have great pleasure in offering memento to our guest in the memory of our 19th annual day of our school. I request our dear correspondent to hand over the memento to our esteemed guest. Thank you, Father. The essence of all beautiful art, all great art is gratitude. We have teacher Jennifer to express our thanks in the language of gratitude. Is one of the simplest, yet most powerful thing humans can do for each other. On this special occasion of Annual Day celebration of 2019-20, I thank Almighty God for His fidelity throughout this year. We would like to express our gratitude to the President of this celebration,
Reverend Father Elias D'Souza, the correspondent of our school, for your constant support and guidance in all our activities. Thank you, Father. We are very grateful to our chief guest, Mr. Felix D'Souza, President of Catholic Sabha, St. Joseph Vaz Deanery. Your presence and valuable message brought more solemnity in today's celebration. Thank you, sir. We would like to thank Reverend Father Melvin D'Souza for your gracious presence here. Our sincere thanks to our headmistress, Sister Annick Rasta, and Mrs. Victoria, who helped us personally to organize this entire function. Your support and cooperation has made this function a successful one. Thank you. We express our gratitude to our esteemed guest, Mrs. Rita Sybil D'Souza, Vice President of Parish Council and STMC. Our immense gratitude to our PTA Secretary, Mr. Abu Bakr Siddiq, who always cooperate and support us towards the growth of this institute. Thank you, sir. A heart full of gratitude to the PTA members, Mr. Babu Pilar, Mr. Devasya, and all the PTA members for their kind support on this occasion. I take this opportunity to thank our teaching and non-teaching staff for their dedication in making this event a successful one. Thank you. We are very grateful to our SPL Master Vaishak. A special thanks to all the parents and volunteers for being with us throughout the day. We thank Mr. Dharnappa Karate Sir, Mr. Pratima, the Western dance teacher, Soza Electricals for sound and lighting, Master Nainal, Ranson and Princeton for operating the sound system, Vinci Arrangers for Shamiana and Chase, Mr. Anil Sikwera for the photography, Mr. Melvin D'Souza for providing LED, Channel 9 for the coverage of the event. This day has become a beautiful and successful one because of the students. Thank you, dear students. Once again, I thank you one and all.